ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್, ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಶಾಲಿಮಾರ್ ಗೋಲ್ಡ್, ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ. ಅದೇ ಸ್ವಾದ ಮತ್ತು ಸುವಾಸನೆ ಯಾವಾಗಲೂ ಒಂದೇ ತರ ಇರುತ್ತೆ. ತಾಮ್ರಗೌಡ, ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ ಹಸುವಿನ ತುಪ್ಪ. ಉಡುಪಿಯಿಂದ 6 ಕಿಲೋಮೀಟರ್ ಅಂತರದಲ್ಲಿರುವ ಅಲೆವೂರಿನಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವಿದೆ. ಪ್ರಾಚೀನ ದೇವಾಲಯಗಳಲ್ಲಿ ಒಂದಾದ ದೇವಸ್ಥಾನ ಇದಾಗಿದೆ. ಕಣ ಕಣ ಕಣದಲ್ಲೂ ಹರಿಯಲು ನಿಜ ಭವನೆ, ಕ್ಷಣ ಕ್ಷಣ ಕ್ಷಣದಲ್ಲೂ ನಡೆಸುವೆ ನಿನ್ನ ಸ್ಮರಣೆ, ಕರುಣಿಸು ನೀ ರಕ್ಷಣೆ. ದೇವಸ್ಥಾನದ ಹಿಂಬದಿಯಲ್ಲಿ ಕರಿದಾದ ಹೆಬ್ಬಂಡೆ, ಸುತ್ತಲೂ ಹಸಿರು ವನರಾಶಿ, ಕಲ್ಪ ವೃಕ್ಷಗಳ ಸಾಲು. ಈ ಸ್ಥಳದಲ್ಲಿ ಕೊಲ್ಲೂರಿನ ಶ್ರೀ ಮೂಕಾಂಬಿಕೆ ಲಿಂಗ ರೂಪದಲ್ಲಿ ಉದ್ಭವಿಸಿದಳು ಎಂದು ಹೇಳಲಾಗುತ್ತದೆ. ಶೈಲಪುತ್ರಿಯ ರೂಪ ತಾಳಿಹಳು ಗಿರಿರಾಜ ಮಗಳು, ಬ್ರಹ್ಮಚಾರಿಣಿಯು ತಪವಗೈದಿರಲು ಶಿವನ ಪತ್ನಿ. ಅಲೆವೂರಿನಲ್ಲಿ ಶಿವಳ್ಳಿ ಬ್ರಾಹ್ಮಣರ 6 ಕುಲಗಳಿದ್ದವು. ಅದರಲ್ಲಿರುವ 3ನೇ ಪುಂಚಿತ್ತಾಯ ಕುಟುಂಬದವರು ಪಡು ಅಲೆವೂರಿನಲ್ಲಿ ಶ್ರೀ ದುರ್ಗಾಲಯವನ್ನ ಮಾಡಿಕೊಂಡರು. ಈ ಸ್ಥಳದ ಇತಿಹಾಸ ನೋಡೋದಾದ್ರೆ, ಪುಂಚಿತ್ತಾಯ ಕುಟುಂಬದ ಮಹಾನುಭಾವರೊಬ್ಬರು ಕೊಲ್ಲೂರಿನ ಶ್ರೀ ಮೂಕಾಂಬಿಕೆಯನ್ನು ಇಲ್ಲಿ ಕರೆತರಬೇಕು ಎಂಬ ಉದ್ದೇಶದಿಂದ ಕೊಲ್ಲೂರಿಗೆ ಹೋಗಿ ಶ್ರೀದೇವಿ ಸನ್ನಿಧಿಯಲ್ಲಿ ಘೋರ ತಪಸ್ಸನ್ನಾಚರಿಸಿ ಸಂಪ್ರೀತಳಾದ ಶ್ರೀದೇವಿಯು ಅವರಿಗೆ ಒಲಿದು ಪ್ರತ್ಯಕ್ಷಳಾಗಲು ಅವರು ತಮ್ಮ ಮನೋಭಿಲಾಷೆಯನ್ನ ಶ್ರೀದೇವಿಯಲ್ಲಿ ಹೇಳಲು ಶ್ರೀದೇವಿಯು ಬರುವೆನೆಂದು ಒಪ್ಪಿದರು. ಅವರು ನಿಶ್ಚಿತ ಸ್ಥಾನ ತಲುಪುವವರೆಗೆ ಹಿಂದಿರುಗಿ ನೋಡಬಾರದು ಎಂದು ಅಪ್ಪಣೆಯನ್ನಿತ್ತರು. ಹಿರಿಯರು ಸಂತಸದಿಂದ ಅಲೆವೂರಿಗೆ ಹಿಂದಿರುಗಿ ಬರುತ್ತಿರಲು ಹಿಂಬದಿಯಲ್ಲಿ ವಾದ್ಯ ಘೋಷ ಘಂಟಾನಾದಗಳು ಕೇಳ್ತಾ ಇದ್ವು. ಅಲೆವೂರಿನ ಗಡಿಯನ್ನು ಪ್ರವೇಶಿಸಿದ ಅವರು ಕುತೂಹಲ ತಾಳಲಾರದೆ ಹಿಂದಿರುಗಿ ನೋಡಲಾಗಿ ಶ್ರೀದೇವಿಯು ಲಿಂಗ ರೂಪದಲ್ಲಿ ನೆಲೆ ನಿಂತಳು. ಅವರು ಪುನಃ ಕೊಲ್ಲೂರಿಗೆ ತೆರಳಿ ಶ್ರೀದೇವಿಯನ್ನ ಪ್ರಾರ್ಥಿಸಿ ತನ್ನ ವ್ಯಥೆಯನ್ನ ತೋಡಿಕೊಂಡರು. ಶ್ರೀದೇವಿಯು ಅವರಿಗೆ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ಅವರು ತನ್ನೂರಿಗೆ ಹಿಂತೆರಳುವಂತೆಯೂ ಪ್ರಶಸ್ತ ಸ್ಥಳದಲ್ಲಿ ಗುಡಿಯನ್ನ ನಿರ್ಮಾಣ ಮಾಡಿ ದೇವಿಯ ಪ್ರತಿಷ್ಠಾಪನೆಗೆ ಸಿದ್ಧಪಡಿಸುವಂತೆಯೂ ಹೇಳಿ ಮುಹೂರ್ತಕ್ಕೆ ಸರಿಯಾಗಿ ತಾನು ಲಿಂಗರೂಪದಲ್ಲಿ ಅಲ್ಲಿ ಉದ್ಭವಿಸುವುದಾಗಿ ವಚನವಿತ್ತಳು. ಅವರು ಊರಿಗೆ ಹಿಂದಿರುಗಿ ಗುಡಿಯನ್ನ ಕಟ್ಟಿಸಿ ಪ್ರಶಸ್ತ ಮುಹೂರ್ತವನ್ನ ನೋಡಿ ಸಕಲವನ್ನು ಸಿದ್ಧಪಡಿಸಿದ್ರು. ಆದರೆ ಮುಹೂರ್ತ ಸಮೀಪಿಸಿದ್ರೂ ಲಿಂಗೋದ್ಭವವಾಗದಿರಲು ಕೂಡಿದ ಜನರು ಈ ಬ್ರಾಹ್ಮಣನಿಗೆ ಅರುಳು ಮರುಳೆಂದು ಅಪಹಾಸ್ಯ ಮಾಡಿ ಮುಹೂರ್ತ ಮೀರಬಾರದು ಎಂದು ಲಿಂಗ ರೂಪದಲ್ಲಿದ್ದ ಕಲ್ಲೊಂದನ್ನು ತಂದು ಗರ್ಭಗುಡಿಯಲ್ಲಿಟ್ಟು ಬ್ರಹ್ಮ ಕುಂಭಾಭಿಷೇಕವನ್ನು ಆರಂಭಿಸಿದರು. ಆಗ ಹಠಾತ್ತನೆ ಗರ್ಭಗುಡಿಯ ನೆಲ ಒಡೆದು ಲಿಂಗವನ್ನು ಹೊತ್ತ ಶಿಲೆಯೊಂದು ಮಣ್ಣಿನಡಿಯಿಂದ ಮೇಲಕ್ಕೆ ಉದ್ಭವಿಸಿ ಬಂತು.
ಇದೇ ಈಗ ನಾವು ನೋಡುತ್ತಿರುವ ಶ್ರೀದೇವಿಯ ಬಿಂಬ. ಉಳಿಸು ನೀ ರಕ್ಷಣೆ ದೇವಿ ದುರ್ಗಾ ದೇವಿ, ತಾಯಿ ದುರ್ಗಾ ದೇವಿ, ಅಮ್ಮ ದುರ್ಗಾ ದೇವಿ, ಓಂಕಾರಿ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಲಕ್ಷ್ಮೀರಮಣ ಉಪಾಧ್ಯಾಯ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಹೇಳೋದು ಹೀಗೆ. ಈ ಊರಿನಲ್ಲಿ ದುರ್ಗೆಯು ಕೊಲ್ಲೂರು ಹೋಗಿ ತಪಸ್ಸು ಕೂತು ಹೋಗಿ ನಾನು ಉದ್ಭವ ಆಗ್ತೇನೆ ಅಂತ ಹೇಳಿ ಉದ್ಭವಲಿಂಗ ಹೇಳಿದರೆ ಪೀಠ ಸಮೇತ ಉದ್ಭವವಾದಂತಹ ಲಿಂಗ. ಆದ್ದರಿಂದ ಈ ಪೀಠ ಸಮೇತ ಉದ್ಭವವಾದ ಲಿಂಗ ಇಲ್ಲಿ ಎಲ್ಲಿಯೂ ಇಲ್ಲ, ಕೊಲ್ಲೂರಿನಲ್ಲಿ ಬಿಟ್ಟರೆ ನಮ್ಮ ಈ ಊರಿನಲ್ಲೇ ಇರುವುದು. ಈ ಲಿಂಗ ರೂಪದಲ್ಲಿ ನಾವು 3 ಹೊತ್ತು ಹಿಂದಿನ ಕಾಲದಿಂದ ನಮ್ಮ ಒಂದೇ ವಂಶದವರು ಆರಾಧಿಸಿಕೊಂಡು ಬಂದಂತಹ ಅರ್ಚಕರು. ಇದರಲ್ಲಿ ಅಂತ ಹೇಳಿದರೆ ಮುಂಚಿನಲಾಗಾಯಿತು 3 ಹೊತ್ತು ದೇವರಿಗೆ ಪೂಜೆ ಆಗೋದು, ಒಂದು ಬೆಳಗ್ಗಿನ ಹೊತ್ತು, ಒಂದು ಮಧ್ಯಾಹ್ನ, ಒಂದು ಸಾಯಂಕಾಲ. ಇಲ್ಲಿ ವಿಶೇಷ ಮತೆಯನ್ನು ಹೇಳಿದರೆ ಯಾರು ಕಷ್ಟದಿಂದ ಬಂದು ಕರೀತಾರ ಅಥವಾ ಇಷ್ಟದಿಂದ ಕರೀತಾರ ಅಥವಾ ಏನಾಗಬೇಕಂತ ಬಂದು ಕರೀತಾರ ಅವರ ಯಾವ ಕೆಲಸವನ್ನು ದೇವರು ಇಷ್ಟರವರೆಗೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಏನು ಹೇಳಿದರೆ ಚಂಡಿಕಾ ಹೋಮ ಬಹಳ ವಿಶೇಷ ಹಾಗೂ ಹೂವಿನ ಪೂಜೆಯು ಬಹಳ ವಿಶೇಷ. ಇದು ವರ್ಷಂಪ್ರತಿ ಶ್ರವಣ ತಿಂಗಳಲ್ಲಿ ಇಡೀ ಸಾಧಾರಣ ಒಂದು 2 ತಿಂಗಳು ಹೂವಿನ ಪೂಜೆ ಸೇವೆ ನಡೀತಾ ಇರ್ತದೆ. ನವರಾತ್ರಿ ಸಮಯದಲ್ಲೂ ದಿನಾಗಲೂ ಚಂಡಿಕಾಯಾಗ, ರಾತ್ರಿ ಕಲ್ಪೋಕ್ತ ಪೂಜೆ. ಹಾಗೆಯೇ ಮೇಷ ಮಾಸದಲ್ಲಿ ಧ್ವಜಾರೋಹಣ ಸಂಕ್ರಮಣ ದಿವಸ ಆರಂಭಗೊಂಡು ಸಂಕ್ರಮಣದ ಮರದ 17 ತಾರೀಕಿನವರೆಗೂ ಉತ್ಸವದ ಸಮಾರಂಭ. ಸಂಕ್ರಮಣ ದಿವಸ ಧ್ವಜಾರೋಹಣ, ಮರುದಿನ ನಮ್ಮ ಸೌರಮಾನ ಯುಗಾದಿ, ಆ ದಿವಸ ಪೂಜೆ. ಏಪ್ರಿಲ್ 15ರಂದು ವರ್ಷ ಸಾಧಾರಣ ದೇವಿಗಾಗುವಂತಹ ಮಹೋತ್ಸವ. ಮರುದಿನ ತುಲಾರೋಹಣ, ಬಾಗಿಲು ತೆಗೆಯುವುದು, ಹಾಗೆ ತುಲಾಭಾರ ಸೇವೆ ಇಲ್ಲೆಷ್ಟು ಸಾಧಾರಣ, ಬೇರೆ ಎಲ್ಲೂ ಆಗಲಿ, ಅಂದರೆ ಒಂದು ಸ್ವಲ್ಪ ದೇವಸ್ಥಾನದಲ್ಲಿ ಆಗ್ಬೋದು. ಇಲ್ಲಿ ಅಷ್ಟು ತುಲಾಭಾರದ್ದು ವಿಶೇಷ ಉಂಟು. ಯಾರು ಕಷ್ಟದಿಂದ ಅನಾರೋಗ್ಯದಿಂದ ಬತ್ತು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರ, ಜವಾಬ್ದಾರಿ ದೇವರಿಗೆ ಬಿಡಿ ಅಂತ ಹೇಳಿದರೆ ಅವರು ಖಂಡಿತ ಗುಣಮುಖ ಆಗಿ ಬಂದಿದ್ದಾರೆ. काये दुर्गाम्भृणीये ताये काये श्री रुक्मिणीये काये दुर्गाम्भृणीये ताये काये श्री रुक्मिणीये काय काय शुभकाय दयदि हरिकाय निलय विधिकाय जताये काय काय शुभकाय दयदि हरिकाय निलय विधिकाय जताये काये दुर्गाम्भृणीये ताये काये श्री रुक्मिणीये ಕಾಣುವೆ. ದೇವಾಲಯದಲ್ಲಿ ಇನ್ನೊಂದು ವಿಶೇಷವಿದೆ. ಗರ್ಭಗುಡಿಯ ಹಿಂಭಾಗದಲ್ಲಿ ಒಂದು ಸಣ್ಣ ಬಂಡೆ ಇದ್ದು ಇದನ್ನು ಶ್ರೀದೇವಿಯ ವಾಹನವಾದ ಸಿಂಹವೆಂದು ಹೇಳಲಾಗುತ್ತೆ. ಈ ಬಂಡೆಯು ವರ್ಷದಿಂದ ವರ್ಷಕ್ಕೆ ಕಿರಿದಾಗುತ್ತಾ ಹೋಗುವುದು ಇಲ್ಲಿಯ ಒಂದು ವೈಚಿತ್ರ್ಯ. ಡಾಕ್ಟರ್ ಗುರುರಾಜ್ ಭಟ್ಟರ ಅಭಿಪ್ರಾಯದಂತೆ ಈ ದೇವಾಲಯ 2 ಹಂತಗಳಲ್ಲಿ ನಿರ್ಮಾಣವಾದುದಾಗಿದೆ. ಮೂಲ ಗರ್ಭಗೃಹವು ಚತುರಸ್ರವಾಗಿದ್ದು
ಮುರಕಲ್ಲಿನಿಂದ ನಿರ್ಮಾಣವಾದದ್ದು. ಕ್ರಿಸ್ತಶಕ 10ನೇ ಶತಮಾನಕ್ಕೂ ಹಿಂದಿನದು. ಇದರ ಹೊರಭಾಗದ ಸುತ್ತಲಿನ ರಚನೆ ಸಂಪೂರ್ಣ ಶಿಲಾಮಯವಾಗಿದೆ. ಸುತ್ತಲೂ ಕಲ್ಲಿನ ಹಲಗೆಗಳ ಇಳಿಜಾರಾದ ಮಾಡು ಮತ್ತು ಕಲ್ಲಿನ ಹಲಗೆಗಳದ್ದೇ ಗೋಡೆ ಇದೆ. ಎದುರು ಭಾಗದಲ್ಲಿ ಗಟ್ಟಿಮುಟ್ಟಾದ ಶಿಲಾಮಯವಾದ 8 ಕಂಬಗಳನ್ನೊಳಗೊಂಡ ಮಂಟಪವಿದೆ. ಈ ರಚನೆ ಗರ್ಭಗೃಹದ ರಚನೆಗಿಂತ ವಿಭಿನ್ನವಾಗಿದ್ದು ವಿಜಯನಗರ ಕಾಲದ ಶಿಲ್ಪ ಶೈಲಿಯನ್ನೊಳಗೊಂಡಿದೆ. ಚರಣಾಶ್ರಿತ ಜನರಕ್ಷಕಿಯೇ ನಿರುಪಮ ಮಹಿಮಾನ್ವಿತಳೇ ಚರಣಾಶ್ರಿತ ಜನರಕ್ಷಕಿ. ಮಂಟಪದ ಮೇಲ್ಕಟ್ಟಿನಲ್ಲಿರುವ ಅಷ್ಟದಿಕ್ಪಾಲಕರ ಮತ್ತು ಬ್ರಹ್ಮನ ಶಿಲ್ಪಗಳು, ಕಂಬದ ಕೆತ್ತನೆಗಳು, ಎದುರುಗಡೆಯಿರುವ ದ್ವಾರಪಾಲಕರ ಕೆತ್ತನೆಗಳು ತುಂಬಾ ಸುಂದರವಾಗಿವೆ. ಇಡುವೆ ಕರ ಮುಗಿವೆ ಪರಿಪಾಲಿಸು ನೀ ಬಾಬಾ ಸುರಜನರಿಂ ವನುದಿತಳೇ ವರವ ನೀಡಿ ಪೊರೆಯೇ. ದೇವಸ್ಥಾನದ ಎದುರಿರುವ ಸುಮಾರು 30 ಅಡಿಗಳಷ್ಟು ಎತ್ತರವಾದ ಕಲ್ಲಿನ ಸುಂದರ ಧ್ವಜಸ್ತಂಭವು ಜೈನ ದೇವಾಲಯಗಳನ್ನು ನೆನಪಿಸುತ್ತದೆ. ಇಲ್ಲಿರುವ ಶಿಲಾಶಾಸನದ ಸಹಾಯದಿಂದ ಇದು ವಿಜಯನಗರ ಅಧಿಪತ್ಯದ ಕಾಲದಲ್ಲಿ ಬಾರಕೂರಿನ ಜೈನ ಮನೆತನದ ರಾಜ್ಯಪಾಲರ ಸಹಾಯದಿಂದ ನಿರ್ಮಾಣವಾಯಿತು ಎಂದು ಊಹಿಸಬಹುದಾಗಿದೆ. ಎಲ್ಲಮ್ಮ ಎಲ್ಲೆಲ್ಲೂ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ. ಇಡೀ ದೇವಾಲಯ ಸಿಂಹಾಯದಲ್ಲಿದ್ದು ಪೂರ್ವಾಭಿಮುಖವಾಗಿದೆ. ತನುಬತ್ತಲೆ ನೀನೊಲ್ಲೆ ಮನಬೆತ್ತಲೆ ಗುಲಿಯುವಿ ನೀನು ತನುಬತ್ತಲೆ ನೀನೊಲ್ಲೆ ಮನಬೆತ್ತಲೆ ಗುಲಿಯುವಿ ನೀನು. ಅನುದಿನವೂ ನಿನಗಾಗಿ ತನು ಮನಧನ ಎಂಬುವೆ ನಾನು ಅನುದಿನವೂ ನಿನಗಾಗಿ ತನು ಮನಧನ ಎಂಬುವೆ ನಾನು. ಕನಸು ಮನಸ್ಸಿನಲ್ಲಿ ಎಂದು ನೆನೆಯುತ್ತಿರುವೆ ನಿನ್ನ ಮಹಿಮೆ ಕನಸು ಮನಸ್ಸಿನಲ್ಲಿ. ಈ ಕ್ಷೇತ್ರದಲ್ಲಿ ನಡೆದ ದೀಪೋತ್ಸವ, ಹೊರಗಿನ ಬಲಿ, ಅಚ್ಚಡ, ಪಲ್ಲಕ್ಕಿಯನ್ನ ಕಾಣಬಹುದಾಗಿದೆ.
ದುರ್ಗಾದೇವಿ ದುರಿತ ನಿವಾರಿಣಿ 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 ದುರ್ಗಾದೇವಿ ಸ್ವರ್ಗಾಪವರ್ಗ ಸೌಖ್ಯದಾಯಿನಿ ಸ್ವರ್ಗಾಪವರ್ಗ ಸೌಖ್ಯದಾಯಿನಿ ಸ್ವರ್ಗಾಪವರ್ಗ ಸೌಖ್ಯದಾಯಿನಿ ಸ್ವರ್ಗಾಪವರ್ಗ ಸೌಖ್ಯದಾಯಿನಿ ಸುರೇಶ ಪಾಲಿನಿ ಸಲಹು ಜನನಿ ಸುರೇಶ ಪಾಲಿನಿ ಸಲಹು ಜನನಿ ಸ ಸ ಗ ಗ ಮ ಮ ಪ ಸ ಸ ನಿ ನಿ ದ ದ ಮ ಗ ಮ ಗ ಪ ಸ ನಿ ದ ಮ ಗ ಮ ಗ ರಿ ಸ ಸ ನಿ ದ ಮ ಪ ಪ ಸ ಸ ಗ ಗ ಮ ಮ ಗ ಗ ರಿ ರಿ ಸ ಸ ನಿ ನಿ ದ ದ ಮ ಮ ಗ ರಿ ಸ ದುರ್ಗಾ ದೇವಿ ದುರಿತ ನಿವಾರಿಣಿ ದುರ್ಗಾ ದೇವಿ ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಶಾಲಿಮಾರ್ ಗೋಲ್ಡ್, ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ. ಇದು ನನಗೆ ತುಂಬ ಇಷ್ಟವಾದ ಟೀ. ನೀವು ಟ್ರೈ ಮಾಡಿ. ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಅದೇ ಸ್ವಾದ ಮತ್ತು ಸುವಾಸನೆ ಯಾವಾಗಲೂ ಒಂದೇ ಥರ ಇರುತ್ತೆ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ. ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ.